ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮೂಜಿಕೋಟಿ 50 ಲಕ್ಷ ಅನುದಾನದ್ದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ತುಳು ಭವನಡ್ ನಿರ್ಮಾಣ ಆಯಿನ ಹೆಚ್ಚುವರಿ ಕಾಮಗಾರಿದ ಉದಿಪನಲೇಸ್ ಮಾರ್ಚ್ 24 ಶುಕ್ರವಾರ ನಡೆತುಂಡು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸಿ ಸೋಮಶೇಖರ್ ಲೇಸ್ ಉದಿಪನ ಮಲ್ತೇರು. 5 ಬೊಕ್ಕ ಪಾತಿರಿನ 1994 ತುಳು ಸಾಹಿತ್ಯ ಅಕಾಡೆಮಿ ಸುರು ಆತಂಡು. ಸುಮಾರು 3 ದಶಕದ ಇತಿಹಾಸ ಇಪ್ಪುನ ಅಕಾಡೆಮಿನು ವರ ಪಿರ ತಿರುಗುದು ತೂನಗ ಇತ್ತೆದ ತುಳು ಅಕಾಡೆಮಿ ಎಡ್ಡೆ ಉಂಡು ಪೊರ್ಲುದ ಕಟ್ವಾನು ನಿರ್ಮಾಣ ಆತಂಡು ಪಂದು ಪಂಡೇರು. 1994ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಪ್ರಾರಂಭ ಆಯಿತು. ಆಗ ಸನ್ಮಾನ್ಯ ವಿವೇಕ್ ರೈಯರವರು ಮೊದಲ ಅಧ್ಯಕ್ಷರಾಗಿದ್ದರು. ಸುಮಾರು 3 ದಶಕಗಳ ಇತಿಹಾಸ ಉಳ್ಳಂತ ಅಕಾಡೆಮಿಯ ಕಥಾನಕವನ್ನು ಒಮ್ಮೆ ಹಿನ್ನೋಟದ ರೀತಿಯಲ್ಲಿ ನೋಡಿದಾಗ ಇವತ್ತಿನ ತುಳು ಅಕಾಡೆಮಿ ಬಹಳಷ್ಟು ಸಶಕ್ತವಾಗಿದೆ. ಭವ್ಯವಾದ ಸುಂದರವಾದಂತಹ ಕಟ್ಟಡ ವಿನ್ಯಾಸವಿದೆ. ಒಳಗಡೆ ತುಳು ಭಾಷೆಯ ಅನಾವರಣ ಆಗಿದೆ. ದ್ರಾವಿಡ ಭಾಷೆಗಳಲ್ಲಿ ಒಂದಾದಂತಹ ತುಳು ಭಾಷೆ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮುಂತಾದ ಪ್ರದೇಶಗಳಲ್ಲಿ ಮಾತನಾಡುವ ಜನ ಇದ್ದಾರಲ್ಲದೆ ಪ್ರಪಂಚವನ್ನೇ ಆಕ್ರಮಿಸಿರುವಂತಹ ಒಂದು ಭಾಷೆ ಅಂದರೆ ತುಳು ಭಾಷೆ. ಆವರಿಸುವ ಭಾಷೆ ಬೇರೆ, ಆಕ್ರಮಿಸುವ ಭಾಷೆ ಬೇರೆ. ನಾನು ಇಲ್ಲಿ ಮಂಗಳೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನನ್ನ ಜೀವನ ಪ್ರಾರಂಭ ಮಾಡಿದೆ 89ರಲ್ಲಿ. ಆ 3 ವರ್ಷಗಳ ಕಾಲ ಬಹಳಷ್ಟು ಈ ತುಳು ಸಂಸ್ಕೃತಿಯ ಸಂಬಂಧ ಅನುಸಂಧಾನ ನನ್ನಲ್ಲಿತ್ತು. ಆನಂತರ ನಾನು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿದ್ದೆ, ಎಕ್ಸೈಸ್ ಕಮಿಷನರ್ ಆಗಿದ್ದೆ, ಟೂರಿಸಂ ಕಮಿಷನರ್ ಆಗಿದ್ದಾಗಲೂ ಅನೇಕ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದೇನೆ. ಇವತ್ತಿನ ನಿಮ್ಮ ಜಿಲ್ಲಾಧಿಕಾರಿ ರವಿಕುಮಾರ್ ಅವರು ನನ್ನ ಬಳಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಮಾರ್ ಅವರು ಸಹ ಅಲ್ಲಿದ್ದರು. ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ, ಒಬ್ಬ ಅಧಿಕಾರಿಯಾಗಿ ನಾನು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾದ ಮೇಲೆ ನಮ್ಮ ಪ್ರಾಧಿಕಾರಕ್ಕೆ ಒಂದು ಸಾಹಿತ್ಯದ ರಸಸ್ಪರ್ಶವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಕವಿ ಒಂದು ಮಾತನ್ನು ಹೇಳ್ತಾನೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರಿತನದಿಂದ ಅಲ್ಲ ಮಂಕುತಿಮ್ಮ ಅಂತೇಳಿ. ತುಳು ಸಂಸ್ಕೃತಿ ಒಂದು ವಿಶಿಷ್ಟವಾದಂತಹ ಗ್ರಾಮೀಣ ಸೊಗಡಿನ ಈ ಮಣ್ಣಿನ ವಾಸನೆಯ ಸಂಸ್ಕೃತಿಯನ್ನು ಹೊಂದಿರುವಂತಹ ಒಂದು ಅನನ್ಯವಾದ ಭಾಷಾ ಹಿನ್ನೆಲೆ ಇರತಕ್ಕಂತಹ ಸಂಸ್ಕೃತಿ. 7-8ನೇ ಶತಮಾನದ ತುಳು ಶಾಸನಗಳಲ್ಲಿ ವಿಜಯನಗರದ ಕಾಲದಲ್ಲಿನ ಬಾರ್ಕೂರು ಸುತ್ತಮುತ್ತ ನಾವು ತುಳು ಭಾಷೆಯಲ್ಲಿ ಶಾಸನಗಳನ್ನು ಕಾಣ್ತೇವೆ. ಸುಮಾರು ವಿಶ್ವದಾದ್ಯಂತ ಇವತ್ತು 2 ಕೋಟಿ ಜನ ತುಳು ಮಾತನಾಡುವರಿದ್ದಾರೆ. ನಾನು ಅನೇಕ ಸಂದರ್ಭಗಳಲ್ಲಿ ವಿದೇಶಗಳಿಗೆ ಭೇಟಿ ಕೊಟ್ಟಿದ್ದೇನೆ, ಅಧಿಕೃತವಾಗಿ ಮತ್ತು ವೈಯಕ್ತಿಕವಾಗಿ. ಅಲ್ಲಿ ಎಲ್ಲ ನಮ್ಮ ಕನ್ನಡದ ಸಾಧಕರುಗಳ ಪಟ್ಟಿಯನ್ನು ಮಾಡಿದಾಗ ಆ ಪಟ್ಟಿಯಲ್ಲಿ ಅಗ್ರಸ್ಥಾನ ಕನ್ನಡಿಗರು, ಆ ಕನ್ನಡಿಗರಲ್ಲೂ ತುಳು ಭಾಷಿಕರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಇರ್ತಕ್ಕಂಥದ್ದು ನಾನು ಕಂಡಿದ್ದೇನೆ. ಇದಕ್ಕೆ ಸ್ಥಾನಮಾನ ಸಿಗಲೇಬೇಕು, ಆಗಲೇಬೇಕು. ಮೋಹನವರ ಅದ ವರದಿ ಜಾರಿ ಆಗಲೇಬೇಕು. ನಾನು ಕೂಡ ಅದನ್ನು ನೀವು ನನಗೆ ಕರೆಯಲಿಲ್ಲ, ನಾನಲ್ಲಿ ಬರ್ತಿದ್ದೆ, ನನ್ನನ್ನು ಕರೆಯಲಿಲ್ಲ, ನಿಮಗೆ ಅವಕಾಶ ಮಾಡಿಕೊಟ್ಟೆ ನಾನು. ಯಾಕಂತಂದರೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಅವರವರ ಭಾವನೆಗಳನ್ನು ವ್ಯಕ್ತಪಡಿಸುವಂಥ, ಶಾಂತಿಯುತವಾಗಿ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಅಧಿಕಾರ ಇದೆ. ಯೋಗೇಶ್ವರ ನನ್ನ ಬಹಳ ಆತ್ಮೀಯ ಮಿತ್ರರು. ಅವರಿಗೆ ನಾನು ಹೇಳಿದೆ, ಯೋಗೇಶಣ್ಣ ಮದುವೆ ಯಾಕಂತ ಹೇಳಿದ್ರೆ ಅವರು ತುಳುಗೋಸ್ಕರ ಕೆಲಸ ಮಾಡಿದ್ರು, ಕಟ್ಟಲ್ದಾರನ್ನ ಕೆಲಸ ಮಾಡುವುದು. ಇಂಥದನ್ನು ಕೆಲಸ ಮಾಡುವಾಗ ಅವರಿಗೆ ನಾವು ಸಹಕಾರ ಕೊಡಬೇಕು. ಎಲ್ಲೋ ನಮ್ಮ ಸರ್ಕಾರಕ್ಕೆ ಅದು ನಮ್ಮ ಸರ್ಕಾರ ಇದೆ, ಯಾರೇನು ತಿಳ್ಕೊಳ್ತಾರೆ? ಇಲ್ಲ, ಯಾರೇನು ತಿಳ್ಕೊಳ್ಳಿ, ಅವ್ರಿಗೆ ಹಕ್ಕಿದೆ. ಅದಕ್ಕಾಗಿ ಮಾಡಿ ಅಂತೇಳಿ ಮಾಧ್ಯಮದವರು ನಾಳೆ ಪತ್ರಿಕೆಯಲ್ಲಿ ಬರಬೇಕು, ತಪ್ಪಲ್ಲ. ಅವರವರ ಭಾವನೆಗಳನ್ನು ವ್ಯಕ್ತ ಮಾಡಿಸುವಂಥ ಅವಕಾಶಗಳು ಎಲ್ಲಿದೆ. ಹಾಗಾಗಿ ನನ್ನ ಸರ್ಕಾರ ಇದ್ದು ಕೂಡ ನನ್ನನ್ನು ಕರೆದಿದ್ದರೆ ನಾನು ಅಲ್ಲಿ ಬರ್ತಿದ್ದೆ. ಆದರೆ ಅವರ ಸಂಘಟನೆಯ ಸದಸ್ಯನಲ್ಲ, ಅವರ ತುಳುನಾಡು ರಕ್ಷಣಾ ವೇದಿಕೆಯಿಂದ ಮಾಡುವಂಥ ಕೆಲಸದ ಮಧ್ಯದಲ್ಲಿ ನಾನು ಒಂದೇ, ಕತ್ತಲ್ತಾರ ಒಂದೇ.
ಜಯನಂದ ಅನ್ಕೊಂಡು ಹೋದ್ರೆ ಸರಿಯಾದ. ಹಾಗಾಗಿ ನಮ್ಗೆ ಬರಲಿಲ್ಲ. ಇಲ್ಲದ್ರೆ ಜನರಲ್ ಅದನ್ನು ನಾವು ಬರ್ತೀವಿ. ಯಾಕಂದ್ರೆ ಈ ಮಣ್ಣಿನ ವ್ಯವಸ್ಥೆಗೆ ಬೇಕಾದಂಥ ವಿಚಾರಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಯಾರಿದ್ರು ಕೂಡ ಹೇಳಿ ನಮಗೇನು, ಯಾರಿದ್ರು ಕೂಡ ಹೇಳಿ ನಮಗೇನು ತೊಂದರೆ ಇಲ್ಲ. ಹಾಗಾಗಿ ಸರ್ ಅದನ್ನು 100ಕ್ಕೆ 100 ಮುಂದಿನ ದಿನಗಳಲ್ಲಿ ಕೂಡ ನಾನೇ ಶಾಸಕರಿರುವಂಥ ಸಂದರ್ಭದಲ್ಲಿ ಅದನ್ನು ಮಂಗಳೂರಿನಲ್ಲಿ ಅನುಷ್ಠಾನ ಮಾಡುವಂಥ ಇದಕ್ಕೆ ಯಾವ ಸಂದೇಹಗಳು ಬೇಡ. ಇವತ್ತು ನೋಡಿ ಕೊಂಕಣಿ ಭವನ ಆಗ್ತಾ ಇದೆ, ನಾವು ಶಾಸಕರಾಗಿ ಬಂದ ನಂತರವೇ. ನೀವು ನೋಡಿ, ಸರಿ ಬ್ಯಾರಿ ಭವನ ಆಗ್ತಾ ಇದೆ ನಮ್ಮ ಸರ್ಕಾರದ ಅವಧಿಯಲ್ಲೇ. ಮುಂಚೆ 5 ಕೋಟಿಗೆ ಸಮೀಪವಾದಂತ ಒಂದು ಅನುದಾನ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ನಂತರ ಗೌರವಾನ್ವಿತ ಸಿ ಟಿ ರವಿಯವರು ನಮಗೆ 3.6 ಕೋಟಿ ಆವಾಗ ಗಡಿಯ ವಿರುದ್ಧ ಜವಾಬ್ದಾರಿ ಇತ್ತು. ಯಾವ ರೀತಿ ಅನುದಾನ ಸಂಕಷ್ಟದಲ್ಲಿದೆ, ಕೊರೋನಾ ಬೊಳ್ಳ ಯಾವ ರೀತಿ ಮಾಡುದು, ಅವಾಗ ಬುದ್ಧಿವಂತರು ಸಿ ಟಿ ರವಿ ಅವರು 3.6 ಕೋಟಿಯನ್ನ ಗಡಿ ಅಭಿವೃದ್ಧಿಯಿಂದ ನಮಗೆ ಬ್ಯಾರಿ ಅಕಾಡೆಮಿಗೆ, ಕೊಂಕಣಿ ಅಕಾಡೆಮಿಗೆ ಅವರು ಗ್ರಾಂಟ್ ಮಾಡಿದರು. ನಾವು ಹೇಳಬೇಕು, ತುಳುನಾಡಿನಲ್ಲಿ ದೈವದ ನುಡಿ ಕಟ್ಟಿದೆ, ಅತ್ತೋಳೆದು ಸತ್ತೋಳೆವರೆಗಿಂತ ಪಂಡುಕೊಂಡಾಡಿನ ಮಾಯ. ಯಾರು ಮಾಡಿದ್ದಾರೆ ಅದನ್ನು ಹೇಳಿಕೊಳ್ಳಲೇಬೇಕು. ಸಿ ಟಿ ರವಿಯವರು ಕೊಟ್ಟಂತ ಕೊಡುಗೆ ಇದು. ಸಿ ಟಿ ರವಿಯವರ ನಂತರ ತುಳು ಭಾಷೆಗೆ ಸ್ಥಾನಮಾನ ಕಲ್ಪಿಸಬೇಕು ಅಂತ ಅರವಿಂದ ಲಿಂಬಾವಳಿಯವರು ನಾವು ಯಾವತ್ತೂ ಮರೆಯುವಂಗಿಲ್ಲ. ಅರವಿಂದ ಲಿಂಬಾವಳಿಯವರು ತುಳು ಲಿಪಿಗೆ ರಾಜ್ಯ ಮತ್ತು ರಾಷ್ಟ್ರ ಮಾನ್ಯತೆ ಸಿಗಬೇಕಂತಿದ್ರೆ ಕಾರಣ ನಮ್ಮ ಸಂಸ್ಕೃತಿ ಸಚಿವರಾಗಿರುವಂತಹ ಅರವಿಂದ ಲಿಂಬಾವಳಿಯವರು. ಅದರೊಂದಿಗೆ ಇರುವಂತಹ ಬಾಕಿ ಅಧಿಕಾರಿಗಳ ಹೆಸರನ್ನು ಹೇಳೋದಿಲ್ಲ. ಅವರು ಅವಕಾಶವನ್ನು ಕಲ್ಪಿಸಿದರು. ಸಿ ಟಿ ರವಿಯವರು ಗ್ರಾಂಟ್ ಮಾಡಿದಂತ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಹಣವನ್ನ ಪಡಿಬೇಕಂತಿದ್ರೆ ಸೋಮಶೇಖರ್ ಅವರೇ, ವೇದಣ್ಣ, ಮುದ್ರಾಂಕಿತ ನಂಗೆ ಕಾಲಿಡಲಿಕ್ಕಿಲ್ಲ. ಎಷ್ಟು ಮಂದಿಯ ಕಾಲಿಡಿದೆ ಅಂತ ಹೇಳಿ ನನ್ನ ದೈವ ಪಂಜುರ್ಲಿಗೆ ಮಾತ್ರ ಗೊತ್ತು. ರಿಜಿಸ್ಟ್ರಾರ್ ನಮ್ಮ ರಾಜೇಶ್ ಅಣ್ಣ ಇದ್ರು. ಪಾಪ ನಾವು ಬರಬೇಕು, ಬೆಂಗಳೂರಿಗೆ ಬರಬೇಕು, ನಾವು ಹೇಳಿದ್ರು ಕೇಳುವುದಿಲ್ಲ. ದಯಾನಂದಣ್ಣ ನೀವೇ ಮಾತಾಡಬೇಕು, ಅದೇ ರಾಜೇಶ್ ಅಣ್ಣ ನೀವೇ ಮಾತಾಡಬೇಕು. ಅಲ್ಲಿ ನಮ್ಮ ಗೌರವಾನ್ವಿತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತ ನಮ್ಮ ಮಂಜುಳಾ ಮೇಡಮ್ ಅವರನ್ನು ನಾನಿವತ್ತು ಇವತ್ತು ಅವರು ಬರಬೇಕು ಅಂತ ನನ್ನ ಆಶೆ ಇತ್ತು. ನಮಗೆ ಒಂದು ವೇಳೆ ನನ್ನ ಜವಾಬ್ದಾರಿಯಲ್ಲಿ ಅಲ್ಲದಿದ್ರೆ ಔಪಚಾರಿಕವಾಗಿ ಒಂದು ಸಭೆ ಮಾಡಿ ಕರೀತಾ ಇದ್ರು, ಮಂಜುಳಾ ಮೇಡಮ್ ಅನ್ನು ಕರೀತಾರೆ. ಯಾಕಂತ ಹೇಳಿದ್ರೆ ಅವರ ಕೊಡುಗೆ ಬಹುದೊಡ್ಡ ಇತ್ತು. ಆದರೆ ಹಿಂದಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಮಗೆ ಬಹಳ ತೊಂದರೆ ಮಾಡಿದ್ರು. ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ಹೋಗ್ಲಿಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 8 ತಿಂಗಳು, ಅಲ್ಲಿಂದ ಮತ್ತೊಂದು ಟೇಬಲ್ಗೆ ಹೋಗ್ಲಿಕ್ಕೆ 6 ತಿಂಗಳು. ನಾನು ಹೋಗಿ ಅಲ್ಲಿ ಮಾಡಿರುವಂತಹ ಒಂದು ಹೋರಾಟದಿಂದ ಒಂದು ದಿವಸದಲ್ಲಿ ವ್ಯವಸ್ಥೆ ಆಯಿತು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ರೀತಿ ವ್ಯವಸ್ಥೆ ಮಾಡಬೇಕಂತಿದ್ರೆ ಆ ಮಂಜುಳಾ ಅಮ್ಮನವರು ನಡೆಯುತ್ತಿರುವಂತಹ ಸಭೆಯ ಮಧ್ಯದಿಂದ ಹೊರಬಂದು ನಮ್ಗೆ ಇದನ್ನು ಗ್ರಾಂಟ್ ಮಾಡಿದ್ದಾರೆ. ಅದರಿಗೆ ಏನು ಆಡಳಿತಾತ್ಮಕ ಅನುಮೋದನೆ ಮಾಡುವುದಕ್ಕೆ ಗ್ರಾಂಟ್ ಮಾಡಿದ್ದಾರೆ. ವೇದಣ್ಣನವರು ಫೋನ್ ಮಾಡಿದ್ರು, ಸಹಕಾರ ಕೊಟ್ಟು. ನಾನು ಇದನ್ನು ಎಲ್ಲ ತುಳುವರಿಗೆ ಅರ್ಥ ಆಗಬೇಕು. ಇಷ್ಟು ಕಷ್ಟಪಟ್ಟಿದ್ದೇವೆ, ರಾತ್ರಿ ಆಗಲು ದುಡಿದಿದ್ದೇವೆ, ಅಕಾಡೆಮಿಯಲ್ಲಿ ನಿರಂತರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ.